ಇದೇ ಪಟ್ಲ ಸತೀಶ್ ಎಂಬ ಹುಡುಗ ನಮ್ಮಲ್ಲಿ ನಮ್ಮದೊಂದು ವಿಲಿಯರ್ಸ್ ಪಂಪ್ ಇತ್ತು. ಹಾಗಾಗಿ ಅವ ಉಪದ್ರ ಕೊಡ್ತಿದ್ದೆ. ಅವಾಗ ಬಂದಿರೋ ಅದು ಮರೆಯಲಾರದೆ ಇದ್ವು. ಅಂದರೆ ಸತೀಶ್ ಹೊರ ಹಣ್ಣು ದಾಳೈತಣ್ಣರು ಏನು ಮಾತು ಕೊಡ್ತು ಅಂತ ಹೇಳಿದ ಹುಡುಗ. ಅಂಥ ಹುಡುಗ ಮದ್ದಳೆ ಪಾಠಗಳನ್ನು ಅವನಿಗೆ ಹೇಳಿಕೊಡುವಾಗಲೇ ನಮ್ಮ ಮನೆ ಕರಮುಳೆ ಗಣೇಶ ಮತ್ತು ಹೊಗನಾಡು ಪ್ರಶಾಂತ್ ಇವರೆಲ್ಲ ತುಂಬ ಜನರು ನಮ್ಮ ಮನೆಗೆ ಕಲಿಲಿಕ್ಕೆ ಬರ್ತಾಯಿದ್ರು. ಅವರಿಗೆಲ್ಲ ಹೇಳಿಕೊಡ್ತಿರುವಾಗಲೇ ಅವ್ರಿಗೆ ಹೇಳಿದ ಪಾಠ ಇವನಿಗೆ ಲೋಡ್ ಆಯ್ತಲ್ಲಿ. ಸತೀಶ ಏತಾಂಡ್ಲ ಮೇಳಗು ಅಂತ ಫೋನಾಗ ಚೆಂಡೆ ಮೊದಲೇ ಹತ್ತಿ ಬಾಗುತ್ತೀರ ದೀಪೋಡು ಜಮುಖದವಗೆ ಗಣಪಗೆ ನೋಡಿ ಹೀಗೆಲ್ಲ ಹೇಳಬೇಕು. ಹಾಗೆಲ್ಲ ಮೊದಲೇವರಿಗೆ ಕತ್ತಾಂಕ ಜಿದ್ದಿ ಕತ್ತಾಂಕ ಗಿಡದಾಗ ತಾಂಕ ಕತ್ತಾಂತಿ ಜಿದ್ದಿ ಕತ್ತ ಅಂತ ನಾನು ಪಾಠ ಮಾಡುವ ನೋಡಿಯೂ ಅವನಿಗೆ ಪಾಠ ಮಾಡೋದನ್ನು ಕೇಳಿ ನಾನು ಪಾಠ ಮಾಡೋದು ನೋಡಿ ಕೂಡ ಕಲ್ತವ. ಹೌದು, ನನ್ನ ಗುರುಗಳು. ನಾನು